ನಾನು ನನ್ನ ನಿಲುವಿನಲ್ಲಿ ಸ್ಪಷ್ಟ ಇದ್ದೇನೆ. ಕ್ರಿಶ್ಚಿಯನ್ ಮತದ ಒಂದು ಗುಂಪು ಕೊರೋನಾ ಲಸಿಕೆಯನ್ನು ವಿರೋಧಿಸುತ್ತಿದೆ. ಆಲ್ದೂರು ಮೂಡಿಗೆರೆಯ ಕೆಲ ಭಾಗದಲ್ಲಿ ಹೀಗೆ ವಿರೋಧಿಸಲಾಗುತ್ತಿದೆ ಎಂದು ಮತ್ತೊಮ್ಮೆ ಸಂಸದೆ ಶೋಭಾ ಕರಂದ್ಲಾಜೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಗುಂಪು ಸೌತ್ ಇಂಡಿಯನ್ ಚರ್ಚ್ಗೆ ಸೇರಿದವರು ಅಲ್ಲ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಬಗ್ಗೆ ನಾನು ಹೇಳುತ್ತಿಲ್ಲ. ಹೊಸದಾಗಿ ಮತಾಂತರ ಆರಂಭಿಸಿರುವ ಗುಂಪಿನಿಂದ ಅಪಪ್ರಚಾರ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಪಂಗಡವನ್ನು ಆಮಿಷ ಒಡ್ಡಿ ಮತಾಂತರ ಮಾಡುತ್ತಿದ್ದಾರೆ. ಹೊಸ ಈ ಗುಂಪಿನ ಧರ್ಮಗುರುಗಳು ಲಸಿಕೆ ಪಡೆಯದಂತೆ ಸಲಹೆ ಕೊಡುತ್ತಿದ್ದಾರೆ. ಏಸು ನಿಮ್ಮನ್ನು ಗುಣಪಡಿಸುತ್ತಾನೆ ಎನ್ನುತ್ತಾರೆ. ಲಸಿಕೆ ತೆಗೆದುಕೊಳ್ಳಬೇಡಿ ಎಂದು ದಾರಿ ತಪ್ಪಿಸುತ್ತಿದ್ದಾರೆ. ನನ್ನ ಹೇಳಿಕೆಯನ್ನು ಯಾರು ತಪ್ಪು ಗ್ರಹಿಕೆ ಮಾಡಬೇಡಿ. ಮುಖ್ಯವಾಹಿನಿಯಲ್ಲಿರುವ ಚರ್ಚ್ಗಳು ದಾರಿ ತಪ್ಪಿಸುತ್ತಿಲ್ಲ. ಪೆಂಟೆಕೋಸ್ಟ್ 7 ಡೇ ಅಡ್ವೆಂಟಿಸ್ಟ್ಗಳು ದಾರಿ ತಪ್ಪಿಸುತ್ತಿದ್ದಾರೆ ಎಂದರು. ನಾನು ವಿವಾದಾತ್ಮಕವಾಗಿ ಮಾತನಾಡುತ್ತಿಲ್ಲ. ಜನರು ಜಾಗೃತಿಯಾಗಬೇಕು ಎಂದು ತಿಳಿಸುತ್ತಿದ್ದೇನೆ. ಅನುಮಾನ ಇದ್ದರೆ ಅಲ್ಲಿ ಹೋಗಿ ಪರಿಶೀಲಿಸಿ ಎಂದಿದ್ದಾರೆ. ನಾನು ಅವತ್ತೇ ಹೇಳಿದ್ದೆ, ಯಾವುದೇ ಕ್ಯಾಥಲಿಕ್ ಚರ್ಚ್ ಅವರು ಅಥವಾ ಮುಖ್ಯವಾಹಿನಿಯಲ್ಲಿರುವಂಥ ಪ್ರೊಟೆಸ್ಟೆಂಟ್ ಅವರು ಇದನ್ನು ಹೇಳಿಲ್ಲ. ಈಗ ಇತ್ತೀಚೆಗೆ ಬಂದಂಥ ಪೆಂಟಕೋಸ್ಟ್ ಅವರು ಮತ್ತು 7th ಡೇ ಅಡ್ವೆಂಟಿಸ್ಟ್ಗಳು ಇಂಥ ಕೆಲವು ಚರ್ಚ್ಗಳು ಮಾತ್ರ ಹೇಳಿದಾರಂತೆ. ಇವತ್ತು ನಾನು ಅದಕ್ಕೆ ಬದ್ಧ ಇದ್ದೀನಿ. ಯಾಕೆಂದರೆ ಸತ್ಯವಾಗ್ಲೂ ಈಗಲೂ ಆಲ್ದೂರು ಮತ್ತು ಮೂಡಿಗೆರೆ ಭಾಗದಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿ ಇರುವಂಥ ಭಾಗದಲ್ಲಿ ಎಲ್ಲಿ ಕನ್ವರ್ಷನ್ ಆಗಿದೆ ಅಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ನಾನು ಯಾರು ನನಗೆ ಫೋನ್ ಮಾಡಿದ್ರು ಅವರಿಗೆ ನಾನು ಹೇಳಿದ್ದೀನಿ, ದಯಮಾಡಿ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಮತ್ತೆ ನನಗೆ ಫೋನ್ ಮಾಡಿ. ವಿವಾದಕ್ಕಾಗಿ ನಾನು ಹೇಳುವಂಥದ್ದಲ್ಲ, ಜನ ಇದರ ಬಗ್ಗೆ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಹೇಳಿದ್ದೀನಿ.